ಕರಾವಳಿ ಭಾಗದಲ್ಲಿ ಕಳೆದ ಕೆಲವು ದಿನಗಳಲ್ಲಿ ಭಾರೀ ಮಳೆಯಾಗಿದ್ದು ಕಡಲಬ್ಬರವೂ ಹೆಚ್ಚಾಗಿದೆ. ಉಳ್ಳಾಲದ ಉಚ್ಚಿಲ ಸೋಮೇಶ್ವರ ಭಾಗದಲ್ಲಿ ಕಡಲು ಕೊರೆತಕ್ಕೆ ಸಮುದ್ರ ತೀರದ ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಉಚ್ಚಿಲದಲ್ಲಿ ಕಡಲು ಕೊರೆತಕ್ಕೆ ಸಂಪರ್ಕ ರಸ್ತೆ ಕಡಿತವಾಗಿದೆ. ರಸ್ತೆ ಸಂಪರ್ಕ ಕಡಿತವಾದ ಕಾರಣ ಗ್ರಾಮಸ್ಥರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಕಡಲು ಕೊರೆತದಿಂದಾಗಿ ಹಲವು ಮನೆಗಳು ಅಪಾಯದಲ್ಲಿದೆ. ಜನರು ಅಪಾಯದಲ್ಲಿ ದಿನ ಕಳೆಯುವಂತಾಗಿದೆ. ಸ್ಥಳಕ್ಕೆ ಸೋಮೇಶ್ವರ ಪುರಸಭೆ ಪೌರಾಯುಕ್ತೆ ವಾಣಿ ಆಳ್ವ ನೇತೃತ್ವದ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ರಸ್ತೆಯು ನಿನ್ನೆಯಿಂದ ತೀವ್ರ ಕಡಲು ಕೊರೆತದಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಪಕ್ಕದಲ್ಲಿರುವ ಒಂದು ಮನೆ ರಾಜೀವಿ ಅಂತ ಹೇಳುವವರ ಮನೆ ಕೂಡ ಸಂಪೂರ್ಣ ಹಾನಿಯಾಗಿದೆ. ರಾಜೀವಿ ಅವರು ತಮ್ಮ ರಿಲೇಟಿವ್ ಅವರ ಮನೆಗೆ, ಸಂಬಂಧಿಕರ ಮನೆಗೆ ಹೋಗಲಿಕ್ಕೆ ಒಪ್ಪಿದ್ದಾರೆ. ಹಾಗೆ ಅದರ ಹಿಂದೆ ಇರುವಂತಹ 4 ಮನೆಗಳಿದೆ. ಆ ಮನೆಯವರಿಗೆ ನಾವು ಬೋವಿ ಶಾಲೆಯಲ್ಲಿ ಗಂಜಿ ಕೇಂದ್ರವನ್ನು ರೆಡಿ ಮಾಡಿದ್ದೇವೆ. ಅವರು ಗಂಜಿ ಕೇಂದ್ರಕ್ಕೆ ಯಾವುದೇ ಸಂದರ್ಭದಲ್ಲಿ ಹೋದರೆ ಅಲ್ಲಿಗೆ ಸೂಕ್ತ ವ್ಯವಸ್ಥೆಯನ್ನು ಈಗಾಗಲೇ ಮಾನ್ಯ ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ಪುರಸಭೆಯಿಂದ ಕ್ರಮವನ್ನು ಕೈಗೊಳ್ಳಲಾಗಿದೆ.